ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರ ವ್ಯಾಪ್ತಿಯ ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ ಬಳಿ ಮತದಾನ ನಡೆದ ಬಳಿಕ ನಡೆದಿರುವಂತಹ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಇದೀಗ ಬಿಜೆಪಿ ಅಭ್ಯರ್ಥಿ ಉಮಾನಾಥ ಕೋಟೆಯವರು ಸ್ಪಷ್ಟನೆ ನೀಡಿದ್ದಾರೆ. ಮಿಥುನ್ ರೈ ಅವರ ಕಾರಿಗೆ ಬಿಜೆಪಿ ಕಾರ್ಯಕರ್ತರು ಜಖಂಗೊಳಿಸಿದ್ದಾರೆ ಎನ್ನುವುದು ಸುಳ್ಳು ಸುದ್ದಿಯಾಗಿದ್ದು ಇದರಲ್ಲಿ ಸತ್ಯಾಂಶ ಇಲ್ಲ ಎಂದು ಉಮಾನಾಥ ಕೋಟೆನ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಅಲ್ಲಿ ನಡೆದ ಘರ್ಷಣೆಗೆ ಅಭ್ಯರ್ಥಿ ಮಿಥುನ್ ರೈ ಅವರೇ ಕಾರಣರಾಗಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಬೂತಿನ ಮುಂಭಾಗದಲ್ಲಿ ಅವರು ಕಾರು ನಿಲ್ಲಿಸಿ ಬಿಜೆಪಿ ಪರ ಘೋಷಣೆ ಕೂಗಬೇಡಿ ಎಂದಿದೆ ತಪ್ಪು. ಅಲ್ಲದೆ ಗಲಭೆ ನಡೆದಾಗ ಹೊರಗಿನಿಂದ ಜನರನ್ನ ಕರೆಸಿಕೊಂಡಿದ್ದಾರೆ. ಅಲ್ಲದೆ ಮಾರಕಾಸ್ತ್ರಗಳನ್ನು ಕೂಡ ಹಿಡಿದುಕೊಂಡು ಬಂದಿದ್ದಾರೆ ಅಂತ ಆರೋಪಿಸಿದ್ರು. ಸೋಲಿನ ಹತಾಶೆಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಇದನ್ನ ಮಾಡಿದ್ದಾರೆ ಅಂತ ಕೋಟ್ಯನ್ ದೂರಿದ್ದಾರೆ. ಇದೇ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಗಲಭೆ ಪೀಡಿತ ಪ್ರದೇಶದ ಪ್ರತ್ಯಕ್ಷದರ್ಶಿ ಕವಿತಾ ದಿನೇಶ್ ಮಾತನಾಡಿ, ಮೂಡುಶೆಡ್ಡೆಯಲ್ಲಿ ಬಿಜೆಪಿ ಪ್ರಬಲ ಶಕ್ತಿ ಕೇಂದ್ರವಾಗಿದೆ. ಇಲ್ಲಿ ಸುಮಾರು 250 ಕಾರ್ಯಕರ್ತರ ಬಿಜೆಪಿ ಬೂತ್ ಮುಂಭಾಗದಲ್ಲಿ ಕಾಂಗ್ರೆಸ್ ಬೂತ್ ಇದೆ. ಮಿಥುನ್ ರೈ ಅವರಿಗೆ ಅವರ ಬೂತಿಗೆ ಹೋಗಲು ಬೇರೆ ದಾರಿ ಇರುವಾಗ ಉದ್ದೇಶಪೂರ್ವಕವಾಗಿ ಬಿಜೆಪಿ ಕಾರ್ಯಕರ್ತರು ಇರುವ ಜಾಗಕ್ಕೆ ಜಯಘೋಷ ಹಾಕುವ ಸಂದರ್ಭದಲ್ಲಿ ಅವರು ಬಂದು ನಿಂತಿದ್ದು ತಪ್ಪು ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಯಾರು ಕಾಂಗ್ರೆಸ್ಸಿಗರ ಮೇಲೆ ಕಲ್ಲು ತೂರಾಟ ನಡೆಸಿಲ್ಲ ಅಂತ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕರ್ತರಾದ ಜಯಶ್ರೀ, ಉಮೇಶ್ ಜಾರ, ಸುನಿಲ್ ಆಳ್ವ ಮೊದಲಾದವರಿದ್ರು. ಆದರೆ ಅಲ್ಲಿ ಏನಾದರೂ ಅಂತ ಒಂದು ಘಟನೆ ನಡೆದರೆ ಅಭ್ಯರ್ಥಿ ಆದವರಿಗೆ ಜವಾಬ್ದಾರಿ ಇದೆ. ಯಾವುದೇ ಕಾರಣಕ್ಕಲ್ಲಿ ಗಲಾಟೆಗಳಾಗಬಾರ್ದು, ಅದಕ್ಕೆ ಆಸ್ಪದನ್ನು ಕೊಡಬಾರ್ದು. ಒಂದು ವೇಳೆ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಲ್ಲಿ ಕಾರು ನಿಲ್ಲಿಸಿದ್ದು ತಪ್ಪು ಮತ್ತು ಅಂತ ಸಂದರ್ಭ ಏನಾದರೂ ಕಾರ್ಯಕರ್ತರು ಸ್ವಲ್ಪ ಬಂದರೆ ಕಾಂಗ್ರೆಸ್ಸಿನವರನ್ನು ತಡೆದು ನಿಲ್ಲಿಸಿ ಸಮಾಧಾನ ಮಾಡಬೇಕಾದಂಥ ಒಬ್ಬ ಅಭ್ಯರ್ಥಿ ಈ ರೀತಿಯಾಗಿ ನಡೆದುಕೊಂಡಾಗ ಇಂಥ ಘರ್ಷಣೆಗಳು ಆಗುವಂಥದ್ದು ಸಹಜ. ಹಾಗಾಗಿ ಅದೇ ಅಲ್ಲ, ಘರ್ಷಣೆಗಳಾಗುವಂಥ ಸಂದರ್ಭದಲ್ಲಿ ಹೊರಗಿನವರಿಗೆ ಫೋನ್ ಮಾಡಿ ಮಂಗಳೂರಿಂದ ಬೇರೆ ಬೇರೆ ಕಡೆಗಳಿಂದ ತುಂಬ ಕಾರುಗಳಲ್ಲಿ ಬೇರೆ ಬೇರೆ ಜನರನ್ನು ಅಲ್ಲಿ ಕರೆಸಿ ಒಂದು 200-300 ಜನರನ್ನು ಅಲ್ಲಿ ಕರೆಯಿಸಿ ಅವರೆಲ್ಲ ಬೇರೆ ಬೇರೆ ರೀತಿಯ ವೆಪನ್ಸ್ಗಳಿತ್ತು ಅಂತ ನಮಗೆ ಮಾಹಿತಿ. ನಾನು ಮೂಡುಬಿದ್ರೆಯಲ್ಲಿದ್ದೆ. ನಾನು ಇಲ್ಲಿ ಬರುವಾಗ ಇದೆಲ್ಲ ಮುಗಿಲಿತ್ತು. ಆದರೆ ನಮ್ಮ ಶಿವಶಕ್ತಿ ಭಜನಾ ಮಂದಿರದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿದ್ದು ಅಲ್ಲಿ ಹೋಗಿ ಅವರನ್ನ ಸಮಾಧಾನಪಡಿಸಿ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಯಾಕೆಂತೇಳಿದ್ರೆ ನಾವು ಯಾವತ್ತೂ ಘರ್ಷಣೆಗೆ ಮತ್ತು ಗಲಾಟೆಗೆ ಆಸ್ಪದವನ್ನು ಕೊಡುವವರಲ್ಲ, ಕೊಡಲೂಬಾರದು. ಒಬ್ಬ ಅಭ್ಯರ್ಥಿ ಅಂತ ಹೇಳಿದ ಕೂಡಲೇ ಆತನಿಗೆ ತುಂಬ ಜವಾಬ್ದಾರಿಗಳಿರ್ತವೆ. ಬಹುಶಃ ಇವರು ಸೋಲಿನ ಭಯದಿಂದ ಈ ರೀತಿಯಾಗಿ ಮಾಡಿದ್ರು, ಕಡೆಗಳಿಗೆ ಹತಾಶರಾಗಿ ಮಾಡಿದ್ರು ಎಂಬ ಒಂದು ಸಂದೇಹ ನಮಗೆ ಹುಟ್ಟುತ್ತದೆ. ಯಾಕಂದರೆ ಅವರ ಒಂದು ಬೂತಿಗೆ ಅವರು ಬರುವುದು, ಅಲ್ಲಿ ಬಂದು ಅವರ ಕಾರ್ಯಕರ್ತರಿಗೆ ಉರಿ ತುಂಬಿಸುವುದು ಏನಾದರೂ ಮಾಡಲಿ, ಅದಕ್ಕೆ ನಾವೇನು ನಮ್ಮ ಆಕ್ಷೇಪ ಇಲ್ಲ. ಆದರೆ ಅವರು ಮಾಡಿದ ತಪ್ಪಂದರೆ ಅವರು ಬಂದವರು ನೇರವಾಗಿ ನಮ್ಮ ಕಾರ್ಯಕರ್ತರು ಎಲ್ಲಿ ಜಯಘೋಷ ಆಗ್ತಾ ಇದ್ದಾರೆ ಆ ಪ್ಲೇಸಿಗೆ ಬಂದು ಮಿಡ್ಲಲ್ಲಿ ನಿಲ್ಲಿಸಿದ್ರು. ಅದು ನಿಜವಾಗ್ಲೂ ಅವರು ತುಂಬ ತಪ್ಪು ಮಾಡಿದ್ದಾರೆ. ಯಾಕಂದರೆ ಅವರಿಗೆ ಗೊತ್ತಿತ್ತು ಮೂಡುಶೆಡ್ಡೆಯಲ್ಲಿ ಸಂಘಟನೆ ಆಗಲಿ ಪಕ್ಷ ಆಗಲಿ ಎಷ್ಟು ಗಟ್ಟುಂಟು ಅಂತ ಅವ್ರಿಗೆ ಖಂಡಿತ ಗೊತ್ತಿತ್ತು. ಅಂದರೆ ಇದು ಒಂದು ಸಮಸ್ಯೆಯನ್ನು ಮಾಡಲಿಕ್ಕೋಸ್ಕರ ಬಂದಿರ್ಬೋದು ಅಂತ ನಮ್ಮದೊಂದು ಅಭಿಪ್ರಾಯ. ಯಾಕಂದರೆ ಆ ಸಂದರ್ಭಕ್ಕೆ ಅವರು ಬರೋದು ತಪ್ಪು. ಒಂದು ವೇಳೆ ಅವ್ರು ಬರಬೇಕು ಅಂತಿದ್ರೆ ಅದಕ್ಕಿಂತ ಮೊದಲು ಬಂದು ಅಲ್ಲಿ ಸ್ಪಾಟ್ ವಿಸಿಟ್ ಮಾಡ್ಬೋದಿತ್ತು, ಕಾರ್ಯಕರ್ತರ ಹತ್ರ ಮಾತಾಡಿ ಹೋಗ್ಬೋದಿತ್ತು. ಅವ್ರು ಏನು ಬೇಕಿದ್ರೆ ಮಾಡಲಿ, ಅದು ಅವರ ಬಗ್ಗೆ ನಾವು ಹೇಳುವುದಲ್ಲ. ಯಾಕಂದರೆ ಅವರು ಆ ಸಂದರ್ಭಕ್ಕೆ ಬರ್ಬೋದಿತ್ತ. ಬಂದ ತಕ್ಷಣ ಅವ್ರು ಬಂದು ಅವರ ಒಂದು ಬೂತಿಗೆ ಹೋಗ್ಬೇಕಿತ್ತು. ಅವರು ಬಂದು ನಮ್ಮ ಬೂತಿನ ಹತ್ರ ಬಂದು ಕಾರ್ಯಕರ್ತರು ನಿಂತ ಕಡೆ ಬಂದು ನಿಂತು ಅವರು ನಿಲ್ಲಿಸಿದ ಸಂದರ್ಭದಲ್ಲಿ ಅವರು ನಿಲ್ಲಿಸುವಾಗ ಎಲ್ಲ ಕಾರ್ಯಕರ್ತರು ತುಂಬ ಅಲ್ಲಿ ಘೋಷಣೆ ಮಾಡ್ತಿದ್ರು. ಘೋಷಣೆ ಮಾಡುವಾಗ ಘೋಷಣೆ ನಿಲ್ಲಿಸಿ ಹೇಳಿದರು. ಘೋಷಣೆ ನಿಲ್ಲಿಸಿ ಅಂತ ಹೇಳುವ ಹಕ್ಕು ಅವರಿಗೆ ಖಂಡಿತ ಇರಲಿಲ್ಲ. ಯಾಕೆ ಅವರು ಹೇಳಬೇಕಿತ್ತು? ಮತ್ತು ಅವರು ಅಲ್ಲಿಂದ ಮೇಲೆ ಕೆಳಗಿನಿಂದ ಕಲ್ಲು ತೂರಿದ್ರು. ಕಲ್ಲಂದರೆ ಎಲ್ಲರ ಮೇಲೆ ಕಲ್ಲು ಹಾಕಿದ್ರು. ಕಲ್ಲು ಹಾಕೋ ಸಂದರ್ಭದಲ್ಲಿ ನನಗೂ ತಾಗ್ಲಿಕ್ಕಿತ್ತು. ನಾನು ಬಗ್ಗದಿದ್ರೆ ನನ್ನ ತಲೆ ಒಡೆದೋಗ್ತಿತ್ತು. ತುಂಬ ಮಕ್ಕಳಿದ್ರು. ನಮ್ಮ ಪಕ್ಕದಲ್ಲಿ ಘೋಷಣೆ ಕೂಗ್ತಾ ತುಂಬ ಮಕ್ಕಳಿದ್ರು. ಮಕ್ಕಳನ್ನೆಲ್ಲ ಪ್ರೊಟೆಕ್ಷನ್ ಮಾಡಿ ನಾನು ಅಲ್ಲಿ ನಮ್ಮದು ಒಬ್ಬರು ಕಾರ್ಯಕರ್ತರ ಶಾಪ್ ಇತ್ತು, ಅಲ್ಲಿ ಕೊಂಡೋಗಿ ಬಿಟ್ಟೆ ಎಲ್ಲ ಮಕ್ಕಳು. ಮಕ್ಕಳೆಲ್ಲ ಉಡಿಯಾಗ್ತಿದ್ರು, ಕಾಲು ಅಡಿಗೆಲ್ಲ ಬಿದ್ದು ಉಡಿಯಾಗ್ತಿದ್ರು. ನಿಜವಾಗ್ಲೂ ಹೇಳ್ತೇನೆ ಮಿಥುನ್ ಅವರೇ, ನಿಮಗೆ ಬರುವುದು ನೀವು ತಪ್ಪಲ್ಲ, ಆದರೆ ಬಂದು ಇಂಥದ್ದೆಲ್ಲ ಮಾಡೋದು ನಿಮಗೆ ನಿಜವಾಗ್ಲೂ ತುಂಬ ಬೇಸರದ ವಿಷಯ.